ನಮಸ್ಕಾರ, ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತು ನಾವೊಂದು ಕೊಕ್ಕರ್ ಮೀನಿನ ಕೊಕ್ಕರ್ ಮೀನು ಅಂದರೆ ಕೊಕ್ಕರ್ ಮಾಂಜಿ ಅಂತ ಹೇಳ್ತಾರೆ. ಇದು ಭಾರಿ ಟೇಸ್ಟ್ ಆಗುತ್ತೆ. ಇದು ಫ್ರೈ ಮಾಡಲಿಕ್ಕೆ ಅಂತಲೇ ಇರುವಂಥ ಮೀನು ಇದು. ಒಂದು ಮೀನು ತೊಗೊಂಬಂದಿದ್ದೀವಿ, ಒಂದು ಅರ್ಧ ಕೆ ಜಿಯಷ್ಟು ಕೊಕ್ಕರ್ ಮಾಂಜಿ. ಅದನ್ನು ಒಂದು ತವಾ ಫ್ರೈ ಯಾವ ರೀತಿ ಮಾಡೋದಂತ ನಾನು ಇಲ್ಲಿ ತಿಳಿಸ್ತೀನಿ. ಅದಕ್ಕೆ ನಾವು ಮನೆಯಲ್ಲೇ ತಯಾರಿಸಿದಂಥ ಒಂದು ಮಸಾಲೆಗಳನ್ನು ಆ್ಯಡ್ ಮಾಡುವ. ಇಲ್ಲಿ ಒಂದು 20ರಷ್ಟು ಬ್ಯಾಡಿಗೆ ಮೆಣಸಿದೆ, 2 ಚಮಚೆಯಷ್ಟು ಕೊತ್ತಂಬರಿ ಇದೆ, 1 ಚಮಚೆ ಜೀರಿಗೆ ಇದೆ, ಸ್ವಲ್ಪ ಒಂದು ಕಾಲು ಚಮಚೆಯಷ್ಟು ಅರಿಶಿನ ಹುಡಿ ಇದೆ, ನಂತರ ಕರಿಬೇವಿನ ಸೊಪ್ಪಿದೆ, ಒಂದು 7 ಎಸಳು ಬೆಳ್ಳುಳ್ಳಿ ಇದೆ, ಈ ಗಾತ್ರದ್ದು ಶುಂಠಿ ಬೇಕಾಗಿದೆ ನಮಗೆ, ಮತ್ತು ಹುಳಿ ನೀವು ನೋಡ್ಬೋದು. ಇದೇ ಪ್ರಮಾಣದಲ್ಲಿ ತಗೊಂಡ್ರೆ ಸಾಕು. ಓಕೆ, ಇದನ್ನು ನಾವು ಮನೆಯಲ್ಲೇ ಮಾಡಿದಂಥ ಒಂದು ಪೇಸ್ಟನ್ನು ತಯಾರಿಸಿ ನಾವು ಈ ಮೀನನ್ನು ಫ್ರೈ ಮಾಡೋ, ಭಾಳ ಒಳ್ಳೆಯದಾಗುತ್ತೆ. ವಿಡಿಯೋದ ಜೊತೆಗೆ ಇರಿ, ನಾವು ಯಾವ ರೀತಿ ಮಾಡೋದಂತ ತೋರಿಸ್ತೀವಿ. ಓಕೆ, ಈಗ ಈ ಎಲ್ಲ ಮಸಾಲೆಗಳನ್ನು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿ ಮಾಡಿ ರುಬ್ಬುವ. ಇದೆಲ್ಲವನ್ನು ನಾವು ಫ್ರೈ ಮಾಡಲಿಕ್ಕಿಲ್ಲ, ಡೈರೆಕ್ಟಾಗಿ ಹಸಿ ಹಾಕಿ ರುಬ್ಬುವಂಥದ್ದು. ಹುಳಿ, ಶುಂಠಿ, ನಂತರ ಅರಿಶಿನ ಹುಡಿ, ಜೀರಿಗೆ, ಕೊತ್ತಂಬರಿ ಎಲ್ಲವನ್ನು ನಾವು ಒಂದೇ ಒಂದು ಮಿಕ್ಸಿ ಜಾರಿಗೆ ಹಾಕಿ ಎಲ್ಲವನ್ನು ನೀಟಾಗಿ ರುಬ್ಬಬೇಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡುವ. ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡುವ. ಈಗ ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಮಾಡಿ ರುಬ್ಬುವ. ಖಾಲಿ ಸ್ಟೀಲ್ ಪಾತ್ರೆಯಲ್ಲಿ 2-3 ಚಮಚಷ್ಟು ಕಾರ್ನ್ ಪೌಡ್ರನ್ನು ಹಾಕುವ. ಇದು ಕೇವಲ ಒಂದು ಸ್ವಲ್ಪ ಗಮ್ಮಿಂಗೋಸ್ಕರ ಮಾತ್ರ, ಸ್ವಲ್ಪ ಅಂಟು ಬರಲಿಕ್ಕೆ ಕಾರ್ನ್ ಪೌಡ್ರನ್ನು ಆ್ಯಡ್ ಮಾಡೋದು ಯಾವಾಗಲೂ. ಕೆಲವರು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾರೆ. ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿ ಆಗ್ತದೆ ಅಷ್ಟೇ. ಈಗ ನಾವಿಲ್ಲಿ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ನೋಡ್ಬೋದು. ಒಳ್ಳೆ ಖಾರವಾಗಿರುತ್ತೆ ಈ ಮಸಾಲೆ. ನಾವು ಪೇಟೆಯಿಂದ ತರುವ ಮಸಾಲೆಗಿಂತ ಇದು ಎಷ್ಟೋ ಪಾಲು ಒಳ್ಳೆಯದಿರುತ್ತೆ. ಓಕೆ ಫ್ರೆಂಡ್ಸ್, ಇದೇ ರೀತಿ ಮಿಕ್ಸ್ ಮಾಡುವ. ಒಳ್ಳೆ ನೈಸ್ ಮಾಡಿ ಮಿಕ್ಸ್ ಮಾಡಬೇಕು. ಕಾರ್ನ್ ಪೌಡರ್ ನಮ್ಮ ಮಸಾಲೆ ಜೊತೆ ಒಳ್ಳೆ ಮಿಕ್ಸ್ ಆಗಬೇಕು, ಬ್ಲೆಂಡ್ ಆಗಬೇಕು. ಈಗ ನಮ್ಮ ಈ ಕೊಕ್ಕರ್ ಮಾಂಜಿಗೆ ನಾವು ಎಲ್ಲ ಒಂದು ಸ್ವಲ್ಪ ಬರೆ ಹಾಕುವ. ಈ ರೀತಿ ಒಳ್ಳೆ ಮಾಡಿ, ಯಾಕೆಂದರೆ ಬರೆ ಯಾಕಂದರೆ ಮಸಾಲೆ ಒಳ್ಳೆ ಮೀನಿನ ಒಳಗೆ ಇಳ್ಕೊಳ್ತದೆ ಅದು. ಅದಕ್ಕೋಸ್ಕರ ಒಳ್ಳೆ ಮಾಡಿ ಈ ರೀತಿ ಬರೆ ಹಾಕಬೇಕು ನಾವು. ಈ ರೀತಿ ಬರೆ ಹಾಕೋದ್ರಿಂದ ಫಸ್ಟ್ ಕ್ಲಾಸ್ ಆಗ್ತದೆ. ಯಾವುದೇ ಮೀನಾಗಿರಲಿ ಒಂದು ಸ್ವಲ್ಪ ಬರೆ ಹಾಕಿ ನಾವು ಫ್ರೈ ಮಾಡೋದ್ರಿಂದ ಮಸಾಲೆ ಮೀನಿನ ಒಳಗೆಲ್ಲ ಎಳ್ಕೊಳ್ತದೆ ಅದು. ಇದೇ ರೀತಿ ಎಲ್ಲ ಮೀನಿಗೂ ಬರೆ ಹಾಕುವ ನಾವು. ಇಲ್ಲಿ ನೋಡ್ಬೋದು, ಒಳ್ಳೆ ಬರೆ ಹಾಕಿದ್ದೇವೆ. ಈಗ ಈ ಮೀನನ್ನು ಮಸಾಲೆಯಲ್ಲಿ ಈ ರೀತಿ ಹಾಕುವ. ಅದೇ ರೀತಿ ಎಲ್ಲ ಮೀನಿಗೂ ನಾವು ಬರೆಯನ್ನು ಹಾಕುವ. ಇದೇ ರೀತಿ ಎಲ್ಲ ಮೀನಿಗೂ ನಾವು ಮಸಾಲೆಯನ್ನು ಹಚ್ಚಿ ಈ ಸೈಡ್ ತೆಗೆದಿಡುವ. ನಾವು ಆಗಲೇ ಹೇಳಿದಾಗೆ ಕೊಕ್ಕರ್ ಮಾಂಜಿಗೆ ಇದು ಸ್ವಲ್ಪ ದಪ್ಪ ಮೀನಾಗಿರೋದ್ರಿಂದ ಒಳ್ಳೆ ಮಸಾಲೆಯನ್ನೆಲ್ಲ ನಾವು ಮೀನಿನ ಒಳಗೆ ಎಲ್ಲ ಹಾಕಬೇಕು. ಯಾಕಂದರೆ ಅದು ಮೀನಿನ ಒಳಗೆ ಎಳ್ಕೊಳ್ಳೋದಿಲ್ಲ ಇಲ್ಲದಿದ್ದರೆ. ಈಗ ನೋಡ್ಬೋದು ನೀವು, ಎಲ್ಲ ಮಸಾಲೆಯನ್ನು ನಾವು ಇಲ್ಲಿ ಹಾಕಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇವೆ. ಇದನ್ನು ನಾವಿನ್ನು ಮಧ್ಯಾಹ್ನ ತೆಗೆದು ಫ್ರೈ ಮಾಡಲಿಕ್ಕಿದೆ. ಮಧ್ಯಾಹ್ನ ಅಂದರೆ ಈಗ ಬೆಳಗಿನ 9 ಗಂಟೆ ಸಮಯ ಇದು.
ನಾವೀಗ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಇದನ್ನು ಫ್ರೈ ಮಾಡ್ತೇವೆ. ಆವಾಗ ನಾವು ಇದನ್ನು ತೋರಿಸ್ತೇವೆ ಯಾವ ರೀತಿ ಅಂತೇಳಿ. ಈಗ ನೋಡ್ಬೋದು ನೀವು, ಫಸ್ಟ್ ಕ್ಲಾಸಾಗಿ ಮಸಾಲೆಯನ್ನು ಮೇಲೆ ಎಲ್ಲ ಹರಡಿ ಒಳ್ಳೆ ಮೀನಿನ ಒಳಗೂ ಮಸಾಲೆ ಒಂದು ಇಳಿಯುವ ಹಾಗೆ ಮ್ಯಾರಿನೇಟ್ ಮಾಡಿಟ್ಟಿದ್ದೇವೆ. ಫಸ್ಟ್ ಕ್ಲಾಸ್ ಆಗುತ್ತೆ. ನಾವು ಕೈಯಲ್ಲೇ ನಮ್ಮ ಮನೆಯಲ್ಲೇ ಮಾಡಿರೋ ಮಸಾಲೆ ಆದ್ದರಿಂದ ಬಹಳ ಒಳ್ಳೆ ಟೇಸ್ಟ್ ಕೊಡುತ್ತೆ. ಯಾಕಂದರೆ ಪೇಂಟೆಯಿಂದ ತರುವಂಥ ಮಸಾಲೆ ಅದು ಅಷ್ಟಾಗಿ ಒಂದು ಖಾರ ಇರುತ್ತೆ. ಖಾರಕ್ಕೋಸ್ಕರ ಅವರು ಬೇರೆ ರಾಸಾಯನಿಕ ಏನೋ ಯೂಸ್ ಮಾಡಿರ್ತಾರೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇದಕ್ಕೊಂದು ಬಾಯಿ ಮುಚ್ಚಳವನ್ನು ಮುಚ್ಚಿ ನಾವೀಗ ಮ್ಯಾರಿನೇಟ್ ಮಾಡಲಿಕ್ಕೆ ಇಡುವ. ಹಾಯ್ ಫ್ರೆಂಡ್ಸ್, ಈಗ ನೋಡ್ಬೋದು ಇಲ್ಲಿ ಒಂದು 12 ಗಂಟೆ ಆಗಿದೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೇವೆ. ಒಳ್ಳೆ ಮೀನೆಲ್ಲ ಮಸಾಲೆ ಹೇಳ್ಕೊಂಡಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಒಳ್ಳೆಯದಾಗಿದೆ. ಈಗ ಇಲ್ಲಿ ತವ ಕೂಡ ನಾವು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ. ಈಗ ಒಂದೊಂದೇ ಮೀನನ್ನು ಇಲ್ಲಿ ಆ್ಯಡ್ ಮಾಡುವ ನಾವು. ಫಸ್ಟ್ ಕ್ಲಾಸ್ ಆಗ್ತದೆ. ಒಂದೊಂದೇ ಮೀನನ್ನು ಈಗ ಡೈರೆಕ್ಟಾಗಿ ಹೀಗೆ ತವಕ್ಕೆ ಆ್ಯಡ್ ಮಾಡುವ. ಎರಡೆರಡು ಮೀನು ಇಡ್ಬೋದು ತವದಲ್ಲಿ. ಆದಷ್ಟು ದೂರ ನಿಂತ್ಕೊಂಡು ಹಾಕ್ಬೇಕು, ಯಾಕಂದರೆ ಮೈ ಮೇಲೆಲ್ಲ ಆರುವಂಥ ಒಂದು ಸಂದರ್ಭ ಇರ್ತದೆ. ಒಳ್ಳೆ ಬೇಯ್ತಾ ಇದೆ ಮಸಾಲೆ. ಆದಷ್ಟು ಬೆಂಕಿ ಸ್ವಲ್ಪ ನಾವು ಲೋ ಫ್ಲೇಮಲ್ಲಿ ಇಡಬೇಕು, ಯಾಕಂದರೆ ಇಲ್ಲದಿದ್ದರೆ ಮೀನಿನ ಅಡಿಮೆ ಎಲ್ಲ ಕರಟಿ ಹೋಗುವಂಥ ಒಂದು ಸಂದರ್ಭ ಇರ್ತದೆ. ಈ ಕೊಕ್ಕರ್ ಮಾಂಜಿ ಎಲ್ಲ ನಾವು ಫ್ರೈ ಮಾಡಲಿಕ್ಕೆ ಇಷ್ಟ. ಅದು ಈ ಪದಾರ್ಥಕ್ಕೆಲ್ಲ ಒಳ್ಳೆಯದಾಗೋದಿಲ್ಲ, ಖಾಲಿ ಫ್ರೈ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಇದು ಕೊಕ್ಕರ್ ಮಾಂಜಿ. ಓಕೆ ಫ್ರೆಂಡ್ಸ್, ಈಗ ಒಂದು ಬದಿ ಒಳ್ಳೆ ಕಾಯ್ದಿದೆ ಇದರದ್ದು. ಈಗ ಇನ್ನೊಂದು ಬದಿಯನ್ನು ಹಾಕುವ. ಇನ್ನೊಂದು ಬದಿಯನ್ನು ಒಳ್ಳೆ ಕಾಯಿಸುವ. ಓಕೆ ಫ್ರೆಂಡ್ಸ್, ಇದನ್ನು ತೆಗೆಯುವ ನಾವು. ತವಾ ಫ್ರೈ ರೆಡಿ ಆಗಿದೆ ಇಲ್ಲಿ. ಎಸ್ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ಒಂದು ತವಾ ಫ್ರೈ ಮುಕ್ತಾಯದ ಹಂತಕ್ಕೆ ಬಂದಿದೆ. ಒಂದು 3 ಮೀನನ್ನು ನಾವು ಇಲ್ಲಿ ಒಳ್ಳೆ ಮಾಡಿ ಫ್ರೈ ಮಾಡಿದ್ದೇವೆ. ಇಲ್ಲಿ ನೋಡ್ಬೋದು 3 ಮೀನನ್ನು ಫ್ರೈ ಮಾಡಿ ಇಟ್ಟಿದ್ದೇವೆ. ಒಂದು ಸ್ವಲ್ಪ ಎಣ್ಣೆಯನ್ನು ಎಳೆಯೋದಕ್ಕೋಸ್ಕರ ಒಂದು ಪೇಪರ್ ಮೇಲೆ ಹಾಕಿಟ್ಟಿದ್ದೇವೆ. ಫ್ರೆಂಡ್ಸ್, ನಮ್ಮ ಒಂದು ಕೊಕ್ಕರ್ ಮಾಂಜಿಯ ಒಂದು ತವಾ ಫ್ರೈಯನ್ನು ನೀವು ನೋಡ್ಬೋದು, ಫಸ್ಟ್ ಕ್ಲಾಸ್ ಆಗಿದೆ. ನಾವೊಂದು ಒಳ್ಳೆ ಮನೆಯಲ್ಲೇ ಮಾಡಿದಂಥ ಒಂದು ಮಸಾಲೆಯನ್ನು ಉಪಯೋಗಿಸಿ ಈ ರೀತಿ ಒಂದು ಫ್ರೈ ಮೀನನ್ನು ರೆಡಿ ಮಾಡಿಟ್ಟಿದ್ದೇವೆ. ಇದನ್ನು ಇನ್ನೂ ಒಂದು ತಿನ್ನೋದೊಂದೇ ಬಾಕಿ. ಒಳ್ಳೆಯದಾಗಿದೆ, ಊಟ ಮಾಡಲಿಕ್ಕೆಲ್ಲ ಫಸ್ಟ್ ಕ್ಲಾಸ್ ಆಗುತ್ತೆ. ಓಕೆ, ಈ ಕೊಕ್ಕರ್ ಮಾಂಜಿಯ ಒಂದು ತವಾ ಫ್ರೈ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಕೆಳಗಡೆ ಕೊಟ್ಟಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಮಾಡುವಂಥ ಎಲ್ಲ ವೀಡಿಯೋದ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಕೊಕ್ಕರ್ ಮಾಂಜಿ ವೀಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.